ಈ ಹೊಂಡದಿಂದ ಅಲ್ಲಿ ಒಂದಷ್ಟು ಹುಳ ಹುಪ್ಪಡಿಗಳಿದ್ದಾವೆ, ಅವುಗಳನ್ನು ಕ್ಲೀನ್ ಮಾಡಿ ಈಗ ಅವರು ನೀರು ಎತ್ಕೊಳ್ಬೇಕು. ಪ್ರತಿನಿತ್ಯವೂ ಕೂಡ ಇದೇ ಕೆಲಸ. ಗೋಲ್ಡನ್ ಕಲರ್ನ ಪೈಪು ನೋಡಿ, ತಿರುಗಿಸಿದ್ರೆ ಏನಿಲ್ಲ. ಡಿಸೆಂಬರ್ನಿಂದ ಇವರ ಪರಿಸ್ಥಿತಿ ಘನಘೋರ ಅನ್ನುವಂಥದ್ದಕ್ಕೆ ಸಂಪೂರ್ಣ ಉದಾಹರಣೆ. ಟ್ಯಾಂಕಿಯಾಗಿ ಒಂದು 3-4 ವರ್ಷಗಳಾಗಿವೆ ಅನ್ನುವಂತಹದ್ದು ಸ್ಥಳೀಯರ ಮಾತು. ಬೆಳಲು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾಯದಲ್ಲಿ ಒಂದು ನೀರಿಗಾಗಿ ಪರದಾಟ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿಯ ಸ್ಥಳೀಯರಾಗಿರುವಂತಹ ವಿಜಯ್ ಶಿವ ಅವರು ಅವರ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಒಂದು ವಿಡಿಯೋವನ್ನು ಹಾಕಿದ್ರು. ಆ ಹಿನ್ನೆಲೆಯಲ್ಲಿ ನಾವು ಇಲ್ಲಿಗೆ ಬಂದಿದ್ದೇವೆ. ಯಾಕಂತಂದ್ರೆ ಬಹಳಷ್ಟು ಪರಿಸ್ಥಿತಿ ಘನಘೋರವಾಗಿದೆ ಇಲ್ಲಿ ನೀರಿಗಾಗಿ ಎನ್ನುವಂತಹದ್ದು. ವಸಂತಿಯವರ ಮನೆ, ನಾಣ್ಯಪ್ಪ ಅವರ ಮನೆ, ತಾರಗಂಡಿ, ಮಾಯದ ತಾರಗಂಡಿಯಲ್ಲಿರ್ತಕ್ಕಂಥ ಮನೆ. ಈ ಮನೆಯ ಎದುರು ಭಾಗದಲ್ಲಿದ್ದೇವೆ. ಇದು ವಸಂತಿ ಅವರು ಅಣ್ಣ ಮತ್ತು ಅತ್ತಿಗೆ ಎಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ. ಈಗ ಇವರು ನೀರು ಒಂದು ಕೊಡಪಾನ ನೀರು ತಂದ್ರು. ಇದು ಎಲ್ಲಿಂದ ಅಂತ ಹೇಳಿದ್ರೆ ಇವರ ಪಕ್ಕದ ಮನೆಯಿಂದ. ಪಕ್ಕದ ಮನೆ ಅಂತಂದ್ರೆ ಸುಮಾರು 1 ಕಿಲೋಮೀಟರ್ನಷ್ಟು ಅಥವಾ ಒಂದು 750 ಮೀಟರ್ನಷ್ಟು ಹೋಗ್ಬೇಕು. ಅಲ್ಲಿಂದ ನೀರು ಕುಡಿಯೋದಕ್ಕೆ ತಂದಿದ್ದಾರೆ. ಇತರ ಉಪಯೋಗಕ್ಕೆ ಅಂತ ಹೇಳಿ ಇಲ್ಲಿಯ ಒಂದು ತಾರಗಂಡಿ ತಾರ್ ಅಂತ ಕರೀತಾರೆ. ತಾರ್ ಅಂತಂದ್ರೆ ಒಂದು ಹಳ್ಳ, ಅಥವಾ ಇದನ್ನ ಚಿಕ್ಕದಾಗಿ ಹಳ್ಳ ಅಂತ ಕರಿಬಹುದು, ತೋಡು ಅಂತ ಕೂಡ ಕರೀತೇವೆ. ಅಲ್ಲಿ ಒಂದು ಗುಂಡಿಯನ್ನ ನಿರ್ಮಿಸಿ ಅಲ್ಲಿಂದ ನೀರನ್ನು ಎತ್ಕೊಳ್ಬೇಕಾದಂತಹ ಪರಿಸ್ಥಿತಿ. ಇದು ಯಾವತ್ತಿಂದ? ಡಿಸೆಂಬರ್ನಿಂದ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆದ್ರೆ ಇವರಿಗೆ ಎಲ್ಲರಿಗೂ ಕೂಡ ಪೈಪ್ಲೈನ್ ಆಗಿದೆ ಗ್ರಾಮ ಪಂಚಾಯತಿಂದ, ಜೊತೆಗೆ ಟ್ಯಾಪ್ ಕೂಡ ಕೊಟ್ಟಿದ್ದಾರೆ. ಟ್ಯಾಪ್ ತಿರುಗಿಸಿದ್ರೆ ಗಾಳಿ ಬಿಟ್ರೆ ಬೇರೆ ಏನು ಬರುವುದಿಲ್ಲ. ಅದಕ್ಕೂ ಕೂಡ ಕಾರಣ ಇದೆ. ಮೊದಲಿಗೆ ಇವರು ಯಾವ ತೋಡಿನಿಂದ ನೀರನ್ನ ಎತ್ಕೊಂಡು ಬರ್ತಾರೆ ತೋರಿಸ್ತೀವಿ. ಜೊತೆಗೆ ಇವ್ರ ಹತ್ರ ಒಂದು ಬಾವಿನೂ ಇದೆ. ಆ ಬಾವಿಯಲ್ಲಿ ಡಿಸೆಂಬರ್ ನಂತರ ನೀರಿರೋದಿಲ್ಲ. ಇಂತಹ ಘನ ಘೋರ ಪರಿಸ್ಥಿತಿಯಲ್ಲಿ ಇವರಿದ್ದಾರೆ. ನೋಡುವ, ಅವರ ಇಲ್ಲಿಂದ ತೆರಳಿ ಆ ತಾರಿನಿಂದ ನೀರು ತರುವಂತ ದೃಶ್ಯವನ್ನು ನೋಡುವ. ಪಕ್ಕದ ಹಳ್ಳದಲ್ಲಿ ಇರ್ತಕ್ಕಂಥ ಒಂದು ಹೊಂಡವನ್ನ ಮಾಡಿ ನೋಡಿ, ಇದು ಹೊಂಡ. ಈ ಹೊಂಡದಿಂದ ಅಲ್ಲಿ ಒಂದಷ್ಟು ಹುಳ ಹುಪ್ಪಡಿಗಳಿದ್ದಾವೆ, ಅವುಗಳನ್ನ ಕ್ಲೀನ್ ಮಾಡಿ ಈಗ ಅವರು ನೀರು ಎತ್ಕೊಳ್ಬೇಕು. ನೋಡಿ, ಹೀಗೆ ನೀರು ಎತ್ಕೊಂಡು ಅವರು ವಾಕ್ ಮಾಡ್ತಾರೆ. ಇಲ್ಲಿಂದ ನೀರು ಎತ್ಕೊಂಡು ತೆರಳಬೇಕು ಅವರು. ಎಷ್ಟು ದೂರ ಇದೆ ಅನ್ನುವಂಥದ್ದನ್ನು ಕೂಡ ಅವ್ರ ಜೊತೆಗೇ ಸಾಗಿ ತೋರಿಸ್ತೀವಿ. ಎಷ್ಟು ದೂರ ಇದೆ ಅನ್ನುವಂಥದ್ದು ನೋಡಿ. ಇದು ವಾಸ್ತವ. ಬಹಳ ಶಾರ್ಟ್ ಆಗಿ ನಾವು ವಿಡಿಯೋ ಮಾಡಬೇಕು, ಆದರೆ ಶಾರ್ಟ್ ಆಗಿ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂತಂದ್ರೆ ಸಂಪೂರ್ಣವಾಗಿ ವಿವರಣೆಯನ್ನ ಕೊಡಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ತಾರಿಗೆ ಬಂದೇವೆ. ಈ ತಾರಿನಿಂದ ಹೀಗೆ ಹೋಗ್ತಾ ಇದ್ದಾರೆ. ಹೀಗೆ ಹೋಗಿ ಇವರು ಇದೀಗ ಅವರ ಮನೆಗೆ ತಲುಪ್ತಾರೆ. ಎಷ್ಟು ಹೊತ್ತಾಗ್ತದೆ ಅನ್ನುವಂಥದ್ದನ್ನ ನೇರವಾಗಿ ನೋಡಬಹುದು. ಜೊತೆಗೆ ಇದು ಈಗಿನ ವಾಸ್ತವ ಪರಿಸ್ಥಿತಿ, ಡಿಸೆಂಬರ್ನಿಂದ ಇಲ್ಲಿಯ ತನಕದ ವಾಸ್ತವ ಪರಿಸ್ಥಿತಿ. ಯಾಕಂತಂದ್ರೆ ಈ ತಾರನಲ್ಲಿ ನೀರು ಆವಿಯಾದ ಕೂಡಲೇ ಇವರ ಮನೆಯಲ್ಲಿರ್ತಕ್ಕಂತಹ ಒಂದು ಬಾವಿ ಏನಿದೆ, ಆ ಬಾವಿಯಲ್ಲೂ ಕೂಡ ನೀರು ಆವಿಯಾಗತ್ತೆ. ತದ ಬಳಿಕ ಹೀಗೆ ಹೊಂಡ ತೆಗೆದು ಆ ನಂತರ ನೀರಾಗ್ತದೆ. ಇದೀಗ ಇನ್ನೊಂದೇನು ಅಂತಂದ್ರೆ, ಈಗ ಮಳೆ ಇನ್ನೇನು ಸ್ಟಾರ್ಟ್ ಆಗ್ಲಿಕ್ಕಿದೆ. ಸ್ಟಾರ್ಟ್ ಆಗಿ ಈ ಒಂದು ತೋಡಿನಲ್ಲಿ ನೀರು ಬಂದ ನಂತರ ಅವರ ಬಾವಿಯಲ್ಲಿಯೂ ಕೂಡ ನೀರಾಗ್ತದೆ. ಆ ಬಾವಿಯಲ್ಲಿ ನೀರಾದ ನಂತರ ಬಾವಿಯಿಂದ ನೀರು ಸೇರ್ಲಿಕ್ಕೆ ವ್ಯವಸ್ಥೆಗಳಾಗ್ತವೆ. ಆದ್ರೆ ಡಿಸೆಂಬರ್ ನಂತರ ಪರಿಸ್ಥಿತಿ ಮಾತ್ರ ಘನಘೋರ ಅನ್ನುವಂಥದ್ದಕ್ಕೆ ಉದಾಹರಣೆಯ ರೂಪದಲ್ಲಿ ಇವರು ಇದ್ದಾರೆ. ಅವರು ಸಾಕ್ತಾ ಇರುವಂತಹದ್ದನ್ನ ನೋಡ್ತಾ ಇದ್ದೀರಿ. ಹೀಗೆ ಪ್ರತಿನಿತ್ಯವೂ ಕೂಡ ಇದೇ ಕೆಲಸ. ಒಮ್ಮೆ ಹೋಗಬೇಕು, ಬರಬೇಕು, ಒಮ್ಮೆಗೆ ಒಬ್ಬರಿಗೆ ಒಂದೇ ಕೊಡಪನ್ನ ತೆಗೆದುಕೊಂಡು ಹೋಗುವಂತಹ ಪರಿಸ್ಥಿತಿ. ಹೀಗಿರುವಾಗ ಆ ಒಂದು ಹೊಂಡದಲ್ಲಿಯೂ ಕೂಡ ಮಳೆ ಬರದಿದ್ರೆ ನೀರು ನಿಲ್ತದ ಅನ್ನುವಂಥದ್ದು ಕೂಡ ಖಾತ್ರಿ ಇಲ್ಲ. ಹೀಗಾದಾಗ ಮತ್ತೆ 1 ಕಿಲೋಮೀಟರ್ ದೂರ ಹೋಗಬೇಕು, ಅಲ್ಲೆಲ್ಲಾದ್ರೂ ಯಾರ್ದಾದ್ರೂ ಮನೆಯಿಂದ ನೀರು ತರುವಂತಹ ಪರಿಸ್ಥಿತಿ ಇದೆ. ಹೀಗೆ ಹೊತ್ಕೊಂಡು ತಂದು ಇಲ್ಲಿ ಇಡ್ತಾರೆ. ಇದು ವಸಂತಿಯವರ ನಿತ್ಯ ಕಾಯಕ. ಅದರ ಜೊತೆಗೆ ಇಲ್ಲಿ ಬನ್ನಿ, ಗೋಲ್ಡನ್ ಕಲರ್ನ
ಪೈಪು ನೋಡಿ, ತಿರುಗಿಸಿದ್ರೆ ಏನಿಲ್ಲ, ಪೈಪು ಇದು ಹಾಕಿ ಎಷ್ಟು ಸಮಯ ಆಯ್ತೆಲ್ಲ ಕೇಳುವ. ಆ ನಂತರ ಇವರಿಗೆ ಬಾವಿ ಇದೆ ಅಂತಲೂ ಕೂಡ ಕಮೆಂಟ್ ಮಾಡ್ಬೋದು ಅಥವಾ ಹೇಳ್ಬೋದು, ಅದನ್ನು ತೋರಿಸ್ತೀವಿ. ಬಾವಿಯನ್ನು ಕೂಡ ಎಷ್ಟು ಬಾವಿಯಲ್ಲಿ ಎಷ್ಟು ನೀರಿದೆ ಅಂತ, ಯಾಕೆ ಇವರ ಪರಿಸ್ಥಿತಿ ಹೀಗಾಗಿದೆ ಅಂತ ಹೇಳಲಿಕ್ಕೆ. ನೋಡಿ, ಬಾವಿ ಇದೆ, ನೀರು ನೋಡಿ, ಇದು ವಾಸ್ತವ ಪರಿಸ್ಥಿತಿ ಬಾವಿದು. ಡಿಸೆಂಬರ್ನಿಂದ ಇವರ ಪರಿಸ್ಥಿತಿ ಘನಘೋರ ಅನ್ನುವಂಥದ್ದಕ್ಕೆ ಸಂಪೂರ್ಣ ಉದಾಹರಣೆ. ಈ ಪೈಪ್ ಯಾಕೆ ಹಾಕಿದ್ದಾರೆ, ಪರ್ಯಾಯ ವ್ಯವಸ್ಥೆ ಏನು ಮಾಡ್ಕೊಂಡಿದ್ದೀರಿ, ಎಲ್ಲವನ್ನು ಕೂಡ ಅವ್ರ ಹತ್ರ ಕೇಳ್ಕೋಬೇಕು. ವಸಂತಿ ಅವ್ರ ಹತ್ರ ಮಾತಾಡಬೇಕು. ನಮಸ್ತೆ, ಏನ್ ಚಲರೆ ಈತೆ ನೀ ಕ್ಲಿಯರ್ ಮಾತೆ ಪುನಿಲ್ಲಕ್ಕ ಮಗಲ್ಲ ಈತೆ ಈತ ಜನಕ್ಕೆ ನೀರು ಪರ್ರೆಗೆ ನೀರು ಗೋಡಿ ಹೋಪಿ ನೀರು ಸ್ವಲ್ಪ ಏರ್ನಿಲ್ಲ ಅವು ಸರೋಜಿನಿ ಹಾಕೋಣ ಇಲ್ಲ ಎದ್ದುರುಂಡು 1 ಕಿಲೋಮೀಟರ್ ಅಂತ ಉಂಡು. ಈತೆ ಮೂಲ ಗುಂಡಿದೆ ಪರಿಯರ್ ಬನ್ನಿರಡ ಇಂಚಿಂದ ಗುಂಡಿದೆ ನೀರು ತಿಕ್ಕೊಂಡು ಒಂದು ನಿಕ್ಲ ಇಂಚೋದು ಅವ ಅಪ್ಪಗ ಗುಂಡಿದೆ ಅಕ್ಲ ನೀರು ಪಾಡ್ನಾಗ ಅಕ್ಲ ತೋಟ ನೀರು ಪಾಡ್ನಾಗ ಬರ್ತನ ಬೋರ್ ಅಂಚಿದ ತೋಟ ನೀರು ಪಾಡಿದ್ರೆ ಅಪ್ಪಗ ಗುಂಡಿಡಂತ ನೀರು ಇರ್ಕುಲು ಅಂದ್ ಅದ ಅಂದ್ ಈತೆ ನೀರು ಏಪ ಖಾಲಿ ಆಪನೆ ಇರ್ನ ಗುಯಲ್ಡಿತೆ ನೀರು ಇರೆ ಗುಯಲ್ ಉಂಡು ನೀರು ಏಪ ಖಾಲಿ ಆಪನೆ ನೀರು ಡಿಸೆಂಬರ್ ಖಾಲಿ ಆಪನ ಈ ಪೈಪ್ ಒಂಜಿ ಪಾಡ್ದಿರು ಪೈಪ್ ಪೂರ ವ್ಯವಸ್ಥೆ ಉಂಡು ಈತ ವ್ಯವಸ್ಥೆ ಇರ್ತದೆ ನೀರು ಗಾಡಿ ಒಬ್ಬನೇ ಅಕ್ಲ ಪಾಡ್ದಿದ್ದೀರ ಪಂಚಾಯತಿ ನೀರು ಇಜ್ಜಾಯ್ತು ನೀರುಂಡು ಟ್ಯಾಂಕಿ ಪೂರ ಉಂಡು ಅದು ಪಾಡ್ದಿದ್ದೀರ ಟ್ಯಾಂಕಿಲ ಉಂಡಾ ಉಂಡು ಪೈಪ್ ನೀರು ಬರ್ಪುಜ ಪೈಪ್ ಬರ್ಪುಜ ಈ ಪೈಪ್ ಪಾಡ್ದು ಎಷ್ಟು ವರ್ಷ ಉಂಡು ಪಾಡ್ದು 1 ವರ್ಷ ಒಂದು ವರ್ಷ ಕರೆಂಟ್ ಅದ ಇತ್ತೆ ಕರಿನ ಅರೆಗಾಲಡ್ ಇತ್ತನ ಪೈಪ್ ಅವು ಇತ್ತಂಡು ಅವು ಮುಂದೆ ಇತ್ತಂಡು ಪೈಪ್ ಇತ್ತಂಡು ನೀರು ಬರ್ದಿದ್ದೀವಿ ನೀರು ಬರ್ದಿದ್ದೀವಿ ಇತ್ತಂಡು ಡೈಲಿ ಅವರ ಪೈಪ್ ತೂನಾಗ ದಾಯ್ತಾ ಇದೆ ಅಲ್ಪಡ್ದು ನೀರು ದೆತೊಂದು ಬರ್ಪಾರ ಪೈಪ್ ಉಂಡು ಮುಲ್ಪ ಪೈಪ್ ತೂನಾಗ ದಾಯ್ತದ ಜುಂಡಿರೆ ವೇಸ್ಟ್ ಆತೆ ನಂದು ವೇಸ್ಟ್ ನಿಕ್ಲು ಪನ್ಪುಜಾರ ಪಂಚಾಯತ್ ಗಾವಡ್ ಅಚ್ಚಿಂದಂಡ ಎರೆಗಾನ್ಲ ನಿಕ್ಲು ಐತೆ ಪಂತೇರ ಬಾಗ ಅಕ್ಲು ಪಾಡುವ ನಂದು ಪಾಡ್ತೀವಿ ಪಾಡುವ ಬಂತೆ ಪಾಡ್ದಿದ್ದೀರಿ ಈತ್ನೇಟ ಇಜ್ಜಿ ಇತ್ತೆ ನಾನ ಕೂಡ ಬರ್ಸ ಶುರು ಅಂಡು ಅವು ಬರ್ಬೇರ ಪಂತಜೇರು ಈಗ ಇಲ್ಲಿ ಇವರ ಪಕ್ಕದ ಮನೆಯವರು ಕೂಡ ಇದ್ದಾರೆ, ಸರೋಜಿನಿ ಅವರು. ಅವರಿಗೆ ಸ್ವಲ್ಪ ನೀರು ಉಂಟಂತೆ, ಅವ್ರ ಹತ್ರ ಮಾತಾಡ್ಬೇಕು. ದಾದಾನ್ ಪರ್ ನೀರು ಒಂತ ಉಂಡು ಮಾಂಡ ಪೈಪ್ ವಾರ್ದು ನೀರು ಬರ್ಪಿಜಿ ಎಂಗ್ಲಿಂದ ಏ ಸಮಯ ಬಾರ್ದು ಅವೇ ಒಂಜಿ ವರ್ಷ ಒಂಜಿ ಲೈನ್ ತೆಂಚಿದ ಆಮೇಲೆ ಏತಿಲ್ಲಡೆಗೆ ಪೈಪ್ ಬಾರ್ದೇರು ಮುಲೆ ಇಡೀ ಫುಲ್ಲು ಬಾರ್ದೇರು ಮಾತ ಕೊಡಿಗಳ ಬಾರ್ದೇರು ಅಣ್ಣ ನೀರ್ದು ಸಮಸ್ಯೆ ಎಂಕ್ಲೆಗೆ ಇಪ್ಪನ ಎರಡು ಪಾಲ್ದಾಗ್ಲೆ ಒಂತೆ ಮುಲ್ಪ ಬುಕ್ ಅಲ್ಲೊಂದು ಚಿತ್ತಾಗ್ಲೆ ಬೋಲು ಅಲ್ಲು ಇದೆ ಈರ್ನ ಒಂದೆಟ್ ಗುಯಲ್ಡ್ ನೀರಿಜ್ಜಿ ನೀರಿಜ್ಜಿ ಇವೆಲ್ಲ ಆಜಿದು ನಿತ್ತೆ ಬೋರ್ ಬಾರ್ದಾರ ಬೋರ್ ಪಾರ್ದು ಒಂಜಿ ಅರ್ಧ ಇಂಚು ನೀರು ಇಪ್ಪುನ ಅರ್ಧ ಇಂಚು ನೀರು ಉಂಟು ಐಟು ಮಾತಾರ ಕೊರೊಂದುಲ್ಲ ನಂದನ್ನು ಕೊರೊಂದು ಇತ್ತೆ ಈತ್ ಕಷ್ಟ ಪಡೊಂದುಲ್ಲ ಎರ್ಮುಕುಲು ದಾಯ್ತ ಅನ್ಸನ್ ತೂನಾಗ ದಾಯ್ತ ಮಲ್ಪುನ ಪಂಚಾಯತ್ ಆಗ್ಲೇ ಇಜ್ಜೇರ್ ನೋಡಿನ ಪಂಚಾಯತ್ ದಾದ ಅದ ಅಂಚನೆ ಅನ್ಪುನೆ ಕೇಂದ್ರದ ಅಂತ ಕೇಂದ್ರವೇ ನೀರು ಪಾಡ್ ಬಂದು ಮಾಲ್ನ ಅಮ್ಮ ತೀರ್ದು 2 ತಿಂಗಳು ಅಂಡು ಅಪ್ಪಗ ದುಮ್ರಾಣಿ ಪುರ ಮೀಟಿಂಗ್ ಆತನಿಗೆ ನಿನ್ನ ನೀರು ಬರ್ಪುಣಿಗೆ ಅಂಡು ನಿತ್ತೀರ ಅಂಡು ನೀರು ಈತನ ಎಟ್ಲ ಇಜ್ಜಿ ನೀರು ಇಜ್ಜಿ. ಇಲ್ಲಿ ಸ್ಥಳೀಯರು ವಿಜಯ್ ಶಿವ ಅವರು ಇದ್ದಾರೆ ನಮ್ಮ ಜೊತೆಗೆ ಮಾತಾಡ್ಲಿಕ್ಕೆ. ಸರ್, ಯಾಕೆ ಇದು ಇಷ್ಟೆಲ್ಲ ಕಷ್ಟ? ನಾನು ಫಸ್ಟಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂತ ಹೇಳಿದ್ರೆ, ಈ ಮನೆಯವರ ಕಷ್ಟವನ್ನು ನಾನು ತುಂಬ ಒಂದು 4-5 ತಿಂಗಳಿಂದ ನೋಡ್ತಾ ಇದ್ದೇನೆ. ಪ್ರತಿದಿನ ಪಾಪ ನಾನು ಬೈಕಲ್ಲಿ ಇಲ್ಲಿ ಓಡಾಡ್ತಾ ಇರ್ತೇನೆ, ಅವರನ್ನು ನೀರು ತರುವುದನ್ನು ನಾನು ನೋಡ್ತಾ ಇರ್ತೇನೆ. ಇವತ್ತು ನನಗೆ ಮನಸ್ಸಿಗೆ ಅನಿಸ್ತು ಒಂದು ವಿಡಿಯೋ ಮಾಡುವ ಅಂತ, ಅದಕ್ಕೆ ನಾನು ವಿಡಿಯೋ ಮಾಡಿದ್ದೆ ಇವತ್ತು. ಪರಿಸ್ಥಿತಿ ಹೀಗೆ ಹೇಗೆ ಆಗಿದೆ ಹೇಳಿದ್ರೆ, ನಮ್ಮ ಈ ಒಂದು ಊರನ್ನು ಪಂಚಾಯತ್ನವರು ಬಂದು ಹತ್ತಿರಕ್ಕೆ ಕೂಡ ಬರುವುದಿಲ್ಲ. ನಮ್ಮ ಬೆಳ್ತಂಗಡಿ ತಾಲೂಕಲ್ಲಿ ಎಷ್ಟೊಂದು 78-81 ಗ್ರಾಮಗಳಿರೋದು ಸರ್. 83 ಗ್ರಾಮದಲ್ಲಿ ಇಷ್ಟೊಂದು ಕೆಟ್ಟೋಗಿರೋ ಗ್ರಾಮ ಬೇರೆ ಎಲ್ಲೂ ಇಲ್ಲ. ಪಂಚಾಯತ್ನವರು ಈ ಕಡೆ ಬರುವುದೇ ಇಲ್ಲ. ಈ ಕಡೆ ಬಂದು ಇಲ್ಲಿಯ ಸಮಸ್ಯೆ ಏನು, ಆ ರಸ್ತೆಯನ್ನು ನೋಡಿದ್ರು ಸಹ ಅರ್ಥ ಆಗ್ತದೆ. ಮತ್ತೊಂದು ಇಲ್ಲಿ ಒಂದು ಟ್ಯಾಂಕಿ ಆಗಿದೆ, ಅದು ಟ್ಯಾಂಕಿ ಆಗಿ 4 ವರ್ಷ ಆಯ್ತು. ಎಂತ ಟ್ಯಾಂಕಿ? ನೀರಿನ ಟ್ಯಾಂಕಿ. ಇದೀಗ ಜಲಜೀವನ? ಜಲಜೀವನ, ಹೌದು. ಟ್ಯಾಂಕಿ ಹತ್ರ ಹೋಗೋಣ, ಎಲ್ಲಿ ಅದು? ಇಲ್ಲಿ ಹತ್ತಿರದಲ್ಲಿ, ಅಲ್ಲಿಗೆ ಹೋಗುವ ನಾವು. ನೋಡಿ, ಇದು
ತಾರಗಂಡಿ ಸುತ್ತಮುತ್ತಲಿನ ಪ್ರದೇಶಗಳಿಗೆ ನೀರನ್ನ ಬಿಡ್ಲಿಕ್ಕೋಸ್ಕರ ಮಾಡಿರುವಂತಹ ಒಂದು ಟ್ಯಾಂಕಿ. ಈ ಟ್ಯಾಂಕಿಯಾಗಿ ಒಂದು 3 ರಿಂದ 4 ವರ್ಷಗಳಾಗಿವೆ ಅನ್ನುವಂತಹದ್ದು ಸ್ಥಳೀಯರ ಮಾತು. 3 ರಿಂದ 4 ವರ್ಷ ಆಗಿರ್ಲೇಬೇಕು, ಯಾಕಂದ್ರೆ ಇಲ್ಲಿ ಪರಿಸ್ಥಿತಿ ನೋಡಿದ್ರೆ ಹಾಗೆ ಉಂಟು. 3 ರಿಂದ 4 ವರ್ಷ ಆದಂಗೆ ಉಂಟು. ನೋಡಿ ಟ್ಯಾಂಕಿ ಅಡಿ ನೋಡಿ, ಅಡಿ 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 ನೋಡಿ, ಎಲ್ಲ ಸ್ವಲ್ಪ ಸ್ವಲ್ಪ ಬಿಟ್ಟಿದೆ. ಅಲ್ಲಿ ಪಕ್ಕದಲ್ಲಿ ಬೋರ್ವೆಲ್ ಕೂಡ ತೋಡಿದ್ದಾರೆ. ಬೋರ್ವೆಲ್ ತೋಡಿ ಅದರಿಂದ ಬರುವಂತ ನೀರನ್ನು ಇದರಲ್ಲಿ ಶೇಖರಣೆ ಮಾಡಿ ಒಂದು ದಿನ ನೀರು ಕೂಡ ಬಿಟ್ಟಿದ್ದಾರೆ ಅನ್ನೋಂಥ ಮಾಹಿತಿ ಇದೀಗ ನಮಗೆ ಲಭ್ಯ ಆಗಿದೆ. ನೋಡ್ಬೇಕು ಹೌದಾ ಅಲ್ವಾ ಅಂತ. ಟ್ಯಾಂಕಿಯ ಪರಿಸ್ಥಿತಿಯನ್ನ ಮೇಲೆಯೇ ಹೋಗಿ ತೋರಿಸ್ಬೇಕಾ? ಬನ್ನಿ ಹೋಗುವ. ಇದು ಟ್ಯಾಂಕಿಯ ಮೇಲ್ಭಾಗದ ಆ ಒಂದು ಶಿಖರವನ್ನ ನಾವು ಈಗ ನಿಮಗೆ ತೋರಿಸಿದ್ದೇನೆ. ಬಹಳ ಅದ್ಭುತವಾದಂತಹ ಶಿಖರ ಮೇಲ್ಭಾಗದಲ್ಲಿ. ಆದ್ರೆ ಒಳಭಾಗ ನಿಮಗೆ ಕಂಪ್ಲೀಟ್ ತೋರಿಸ್ಬೇಕು. ಏನಿಲ್ಲ ಒಳಭಾಗದಲ್ಲಿ. ನೋಡಿ ನೀರಿಲ್ಲ, ಒಂದಷ್ಟು ಕಸ ಕಡ್ಡಿಗಳು ಬಿದ್ದದ್ದು ಬಿಟ್ರೆ ಏನಿಲ್ಲ ಟ್ಯಾಂಕಿಯಲ್ಲಿ. ಆದ್ರೆ ಟ್ಯಾಂಕಿ ಒಂದಿಷ್ಟು ಚಂದ ಆಗಿದೆ, ದೊಡ್ಡದಾಗಿದೆ. ಈ ಟ್ಯಾಂಕಿ ಆದ ಕೂಡ್ಲಿಂದ ಇಲ್ಲಿ ಸುತ್ತಮುತ್ತಲಿನವರಿಗೆ ಹಬ್ಬ ನಮ್ಮ ಬಾಯಾರಿಕೆ ನೀಗ್ತು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಟ್ಯಾಂಕಿ ಆಗಿ 4 ವರ್ಷ ಆಯ್ತು, 3 ರಿಂದ 4 ವರ್ಷ ಆಯ್ತು. ಆದ್ರೆ ಇಲ್ಲಿ ತನಕ ಬಾಯಾರಿಕೆ ಬಿಡಿ, ಅವರು ಹಾಕಿದಂತಹ ಟ್ಯಾಪಿನಲ್ಲಿ ಒಂದೇ ಒಂದು ಸಲ ನೀರು ಬಂದಿಲ್ಲ ಅನ್ನುವಂಥದ್ದು. ಒಮ್ಮೆ ಟೆಸ್ಟಿಂಗಿಗೆ ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ, ಅದು ಗೊತ್ತಿಲ್ಲ. ಆದರೆ ಯಾಕೆ ಬಿಡ್ಲಿಲ್ಲ, ಏನು ಕತೆ, ಯಾವುದು ಗೊತ್ತಿಲ್ಲ. ಟ್ಯಾಂಕಿ ಕಳಪೆಯ ಗೊತ್ತಿಲ್ಲ, ಕೇಳ್ಬೇಕು ಅವ್ರ ಹತ್ರ, ಹೇಳಬೇಕು ಅವರು. ಆದ್ರೆ ಆದಷ್ಟು ಬೇಗ ನೀರು ಬಿಡಿ ಅಂತ ಅವರ ಒಂದು ಘನಘೋರ ಪರಿಸ್ಥಿತಿ ನೋಡ್ಲಿಕ್ಕೆ ಆಗೋದಿಲ್ಲ. ಎಷ್ಟು ದೊಡ್ಡ ಟ್ಯಾಂಕಿ ಇದೆ, ಇಷ್ಟು ಎತ್ತರದಲ್ಲಿದೆ, ನೀರು ಸರಾಗವಾಗಿ ಹೋಗ್ತದೆ, ಎಲ್ಲವೂ ಹೋದ. ಆದ್ರೆ ಯಾವಾಗ ಇದು ಮಾಡಿ ಎಂತ ಇದು ಇತಿಹಾಸದ ಸ್ಥಾವರಣ ಅಲ್ಲಲ್ಲ, ಟ್ಯಾಂಕ್ ಇದು. ಈ ಟ್ಯಾಂಕಿಯಲ್ಲಿ ನೀರು ತುಂಬಿಸಿ ಒಂದು ಬಿಡಿ ಅಂತ ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದಾರೆ. ಆ ಟ್ಯಾಂಕಿ ನೋಡಿದ್ರಿ, ಆ ಟ್ಯಾಂಕಿ ನೋಡಿ, ಇಲ್ಲಿ ಬೋರ್ ತೆಗೆದಿದ್ದಾರೆ. ಅದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳು ಆಗಿದೆ. ಅಂದ್ರೆ ಅಲ್ಲಿಂದ ಅಲ್ಲಿಗೆ ನೀರು ಹೋಗ್ಲಿಕ್ಕೆ ಬೇಕಾದಂತ ಕರೆಂಟಿನ ವ್ಯವಸ್ಥೆ ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ಆಗಿದೆ. ಆದರೆ ನೀರು ಬರ್ತಾ ಇಲ್ಲ, ಇದು ಸಮಸ್ಯೆ. ನೋಡಿ ನೋಡಿ ವ್ಯವಸ್ಥೆ ಆಗಿದೆ. ನೋಡಿ ಇಲ್ಲಿ ಇದ್ದದ್ದು ತುಕ್ಕಿಡ್ದೋಗಿದೆ. ಇದೊಮ್ಮೆ ತೋರಿಸ್ಬೇಕು ನಿಮಗೆ. ನೋಡಿ ಇದೊಂದು ಪರಿಸ್ಥಿತಿ. ನೋಡಿ ಎಷ್ಟು ವರ್ಷ ಆಗಿರ್ಬೋದು ಇದಾಗಿ ಅಂತ. ನೋಡಿ ಇದು ಈ ಬೋಲ್ಟ್ ನಟ್ ಒಮ್ಮೆ ತೋರಿಸಿ. ಬೋಲ್ಟ್ ನಟ್ ನೋಡಿ ತುಕ್ಕಿಡಿತಾ ಇದೆ. ಅಂದ್ರೆ ಆಗಿ ಎಷ್ಟು ವರ್ಷ ಆಯ್ತು ಅನ್ನೋದಕ್ಕೆ ಉದಾಹರಣೆ. ಇದಕ್ಕೇನೋ ಪಾಯಿಂಟ್ ಹೊಡೆದಾರೆ ಅಂತ ಅನ್ಸುತ್ತೆ ಈಗ. ಆಕೈತೆ ಟ್ಯಾಂಕಿ ಉಂಡು, ಪೈಪು ಬಾಡ್ದಿರಿ, ನೀರು ಒಂಜಿ ಬಿಟ್ರೆ ಬಾಕಿ ಆತೈತಿ. ಅಂದು ಇತ್ತೆ ಪನ್ಲೆ ಅವರ ಒಂಚೂರು ಬೇಗ ಬಿಡ್ಲಿ ಅಂತ ಬೇಗ ಬಿಡ್ಲಿ ಅಂತ. ಅದೇ ಹಾ. ಜಲಜೀವನ ಮಿಷನ್ ಅಡಿಯಲ್ಲಿ ನಿರ್ಮಾಣ ಆಗಿರತಕ್ಕಂತ ಟ್ಯಾಂಕ್ ಇದೆ, ಪೈಪ್ ಹಾಕಿದ್ದಾರೆ, ಎಲ್ಲ ಕಡೆ ಟ್ಯಾಪ್ ಅನ್ನು ಕೂಡ ಅಳವಡಿಸಿದ್ದಾರೆ, ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ನೀರು ಬಿಟ್ಟಿಲ್ಲ. ಡಿಸೆಂಬರ್ ಆಯ್ತು, ಜನವರಿ ಆಯ್ತು, ಅದಾಗಿ ಈಗ 5 ತಿಂಗಳು ಆಗ್ತಾ ಬಂತು, ಇನ್ನು ನೀರು ಬಿಟ್ಟಿಲ್ಲ. ಇವರ ಪರಿಸ್ಥಿತಿ ಘನಘೋರ ಅಂತ ಗೊತ್ತಿದೆಯಾ? ಗೊತ್ತಿದೆ. ಯಾಕೆ ಬಿಡ್ಲಿಲ್ಲ ಅನ್ನುವಂಥದ್ದು ಪ್ರಶ್ನೆ. ಆದಷ್ಟು ಬೇಗ ಇಲ್ಲಿ ಆಡಳಿತ ಮಾಡುವಂತಹ ಗ್ರಾಮ ಪಂಚಾಯತ್ನ ಅಧಿಕಾರಿಗಳು, ಈಗ ಅಧಿಕಾರಿಗಳಿರುವಂಥದ್ದು, ಅಧಿಕಾರಿಗಳು, ಶಾಸಕರು, ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ನ ಅಧಿಕಾರಿಗಳು ಕೂಡಲೇ ಇದರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು ಅಂತ ನಾವು ವಿನಮ್ರವಾದಂಥ ಮನವಿಯನ್ನ ಮಾಡ್ತೇವೆ. ಅದರ ಜೊತೆಗೆ ಇಂತಹ ಘನಘೋರ ಪರಿಸ್ಥಿತಿ ಯಾರಿಗೂ ಬರಬಾರದು ಅನ್ನುವಂತಹ ಕಾರಣಕ್ಕಾಗಿ ಈ ವರದಿಯನ್ನ ಮಾಡಿದ್ದೇವೆ. ಜೊತೆಗೆ ಈ ವಿಡಿಯೋವನ್ನ ಮೊದಲು ಬಹಳ ಚೆನ್ನಾಗಿ ಮಾಡಿರುವಂತಹ ಶಿವು ಅವರಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತೇವೆ. ಜೊತೆಗೆ ಈ ವಿಡಿಯೋವನ್ನ ಈಗ ಇವರ ಪರಿಸ್ಥಿತಿಯನ್ನ ವಿವರಿಸಿ ಆಗಿದೆ. ದಯವಿಟ್ಟು ಸಂಬಂಧಪಟ್ಟ ಎಲ್ಲರೂ ಕೂಡ ಇತ್ತ ಒಮ್ಮೆ ನೋಡಿ, ಇಂಥ ಪರಿಸ್ಥಿತಿಯನ್ನು ಒಮ್ಮೆ ಅವಲೋಕಿಸಿ ಅಂತ ನಿಮ್ಮಲ್ಲಿ ವಿನಮ್ರ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ವನೀಶ್ ಮರೋಡಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ತಾರಗಂಡಿ, ಮಾಯಾ, ಬೆಳಾಲು.